ಅಂಡ ಎಂಗೆ ಸೂಕ್ಷ್ಮವಾದ ಉತ್ತರ ಪರಿಹಾರಕ್ಕೆ ಎಂಗೆ ಹೆಚ್ಚು ಕಲ್ಪನಾಗಿ ಇದೇ ಒಂದು ವಿಚಾರ ಪರಿವಾರಕ್ಕೆ ಆ ಸತ್ಯಕ್ಕೆ ಆ ಸೂತ ಪ್ರಾಣಿಗಳ ಋಷಿಮುನಿಗಳ ಮಾತು ಋಷಿಮುನಿಗಳ ಮತ್ತೆ ವಿಶೇಷವಾದ ಇಂದದ ಕುರಿತಾದ ಕೆಲವು ಮಾತು ವಿಚಾರ ಪರಿವಾರಕ್ಕೆ ಸೂತ ಪ್ರಾಣಿಗಳ ಕಥೆನ ಪಡೆಯಲು ಕಾರಣ ಪೂರ್ವಕಾಲವು ಕೈಲಾಸ ಪರ್ವತಗಳ ವಿಶೇಷವಾದ ಶಿವದೇವರ ಪಾರ್ವತಿ ದೇವರ ವಿರಾಜಮಾನವಾದ ಕೈಲಾಸವನ್ನು ಪಡೆದಿದ್ದಾರೆ. ಆ ಕೈಲಾಸವನ್ನು ನಾನಾ ವಿಧವಾಂಚಿನ ಪುಷ್ಪಗಳು ಅಲ್ಪ ವಿಶೇಷವಾಂಚಿನ ನಾನಾ ವಿಧವಾಂಚಿನ ಫಲಗಳು ಅವೇ ರೀತಿಯಾದ ಋಷಿ ಮುನಿಗಳ ಮಾತ್ರ ಆ ಒಂದು ಶಿವದೇವರನ್ನ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅತ್ಯಂತ ವಿಶಾಲವಾದ ಆ ಒಂದು ಕೈಲಾಸವೊಳಗಡೆ ಒಂದು ದಿನ ಶಿವದೇವರ ಪಾರ್ವತಿ ದೇವರ ಏಕಾಂತಕ್ಕೆ ಬಂದ ಸಮಯದಲ್ಲಿ ಪಾರ್ವತಿ ದೇವರು ಶಿವದೇವರ ಕಣ್ಣೆಡೆಗೆ ಸ್ವಾಮಿ ಭೂಲೋಕದ ಜನಜೀವನದ ಮರ್ತ್ಯಾಪನಗಳ ಮೃತ್ಯು ಆಗ ಮಾತ್ರ ಗೊತ್ತಾಗಲಿನ ಜೀವನ ಪರ್ಯಂತ ಅನಾಥವಾದ ಕಷ್ಟ ಕಾರ್ಪಣ್ಯಗಳ ಮಾತ್ರ ಅನುಭವಿಸುವುದು ಹಾಗೆ ಜೀವನದ ಕಷ್ಟಗಳ ಮಾತ್ರ ಪರಿಹಾರವಾದಾಗ ಎಡ್ಡೆ ವಿಚಾರವಾಗಿ ತಿರುಪಾದ ಮತ್ತು ಶಿವದೇವರನ್ನ ಸನ್ನಿಧಾನ ಪಾರ್ವತಿ ದೇವಿ ಅದು ಶಿವದೇವರ ಪಟ್ಟಿಗೆ ಇಂದಕ್ಕೆ ಕಲಿಯುಗಗಳು ಎಡ್ಡೆ ಫಲದಿ ಕೊಡು ನನಗ ವರಮಹಾಲಕ್ಷ್ಮಿ ಮತ್ತು ಮಂಚಿನ ಪೂಜೆ ಮಾಡಿದಾಗ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ. ಆ ಸಂದರ್ಭ ಪಾರ್ವತಿ ದೇವಿ ಕೇಳಿದರೆ ಈ ವರಮಹಾಲಕ್ಷ್ಮಿ ವ್ರತಾಚರಣೆ ಪಟ್ಟ ಹೆಚ್ಚಿನ ಸ್ವಾಮಿ ಅಂತ ಕೇಳಿದಾಗ ಶಿವದೇವರ ಪಟ್ಟಿಗೆ ವಿಶೇಷವಾದ ಶ್ರಾವಣ ಮಾಸದ ಶುಕ್ಲ ಪಕ್ಷ ಅನ್ನಗ ಪೂರ್ಣಮದ ತಿರುಪತಿ ಮಂಚಿನ ಶುಕ್ರವಾರದಲ್ಲಿ ಮುತ್ತೈದೆ ಪೂಜೆಗಳ ಮಾತು ಸೇರಿದೆ ಅವನಿಗೆ ಲಕ್ಷ್ಮಿಯ ಆರಾಧನೆ ಮಾಡಿಬಿಟ್ಟ ಈಗ ವರಮಹಾಲಕ್ಷ್ಮಿ ಮಂತ್ರ ವ್ರತಾಚರಣೆ ಅವಾಗ ಪಾರ್ವತಿ ದೇವಿ ಹೇಳಿದೆ ಇವನಿಗೆ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲ ಶಿವದೇವರ ಪಡೆದರೆ ಇಂದರ ಇವನಿಗೆ ಪೂಜೆ ನಮಸ್ಕಾರ ಮಾಡೋದ್ರಿಂದ ಜೀವನದ ಯಶಸ್ಸುಗಳ ಪ್ರಾಪ್ತಿಯಾಗುವುದು. ಅಷ್ಟೈಶ್ವರ್ಯ ಸ್ಥಿರ ಲಕ್ಷ್ಮೀ ಕೀರ್ತಿನ ಮಹಾಲಕ್ಷ್ಮಿ ಅಂತ ಹೇಳಿಕೊಡ್ತಾರೆ. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ಬಂದಿದೆ ಅವಾಗ ಈ ಒಂದು ಲಕ್ಷ್ಮಿನ ವಿಚಾರವನ್ನು ಶ್ರೀಪಾದ ಸ್ವಾಮಿ ಬರೆದು ಶಿವದೇವರ ಕೇಳಿದೆ. ಆ ಸಮಯ ಶಿವದೇವರ ಹೇಳಿದರೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಕನ್ಯಾ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವರ ರೋಟೇತ ದೀಪಣ ಲಕ್ಷ್ಮೀ ಬಣ್ಣಗ ಕ್ಷೀರಸಾಗರ ಬಣ್ಣದ ಸಮುದ್ರ ರಾಜನ ಮಗಳಾದ ಲಕ್ಷ್ಮಿ ಆ ಲಕ್ಷ್ಮಿನ ಅವತಾರ ಹೆಚ್ಚಾಗಿ ಕೇಳಿದಾಗ ಶಿವದೇವರ ಪಡೆಗೆ ಪೂರ್ವಕಾಲವು ದೂರ್ವಾಸ ಋಷಿಮುನಿಗೆ ದೇವರನ್ನ ಮೆಚ್ಚಿಸಾವು ಸಂಕಲ್ಪವಿದ್ದು ಏತೋ 1000 ವರ್ಷಗಳ ಕಾಲ ಒಂದು ದೇವರನ್ನ ತಪಸ್ಸನ್ನು ಮಾಡಿದ್ದಾರೆ. ಅತ್ಯಂತ ಕಠಿಣವಾದ ತಪಸ್ಸು ಆಯನ ತಪಸ್ಸಿಗೆ ಬ್ರಹ್ಮದೇವರು ಒಲಿಯಿದೆ ಆಯನ ಆಶೀರ್ವಾದ ವರ್ಣ ಮಾಡಬೇಕು. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ವಿಶೇಷವಾದ ಪುಷ್ಪದ ಮಾಲೆ ಪೂತ ಮಾಲೆ ದೂರ್ವಾಸವನಿಗೆ ಕೊಡಿದೆ. ಅವಾಗ ದೂರ್ವಾಸವನಿಗೆ ಮಾಡಿದರೆ ಸ್ವಾಮಿ ಯಾರ ನೀರಿನ ಈ ಪ್ರಾರ್ಥನೆ ಮಾಡುತ್ತೆ ಸಾಕಷ್ಟು ವರ್ಷಕ್ಕೆ ನೀರಿನ ಸನ್ಯಾಸ ಸ್ವೀಕಾರ ಮಾಡುತ್ತದೆ ಯಾರಿಗೆ ದೇವರು ಕೂಡ ಒಂದು ಸಂಕಲ್ಪ ಇದೆ ಕಠಿಣವಾದ ತಪಸ್ಸನ್ನು ಯಾರು ಮಾಡುತ್ತೆ ಸ್ವಾಮಿ ಎಲ್ಲ ತಪಸ್ಸಿಗೆ ಒಲಿದರೆ ಈಗ ಆಶೀರ್ವಾದ ಮಾಡ್ತಾರೆ. ಈ ಒಂದು ಪುಷ್ಪದ ಮಾಲೆ ಪೂತ ಮಾಲೆ ಈ ಒಂದು ಪೂತ ಮಾಲೆ ಯಾರು ಸನ್ಯಾಸಿ ಯಾರು ಇದನ್ನು ಸ್ವೀಕಾರ ಮಾಡಬೇಕು ಇದನ್ನು ಯಾರು ಏರು ಕೊರಡಿ ಸ್ವಾಮಿ ಅಂತ ಕೇಳಿದಾಗ ಬ್ರಹ್ಮ ದೇವರ ಪಟ್ಟೆಗೆ ನಿಮಗೆ ಏರು ಯೋಗ್ಯ ವ್ಯಕ್ತಿ ಮಾಡೋದು ನಿನ್ನ ಮನಸ್ಸಿಗೆ ಆಗ್ತದೆ ಹಾಗೆ ಈ ಒಂದು ಪೂತ ಮಾಲೆ ನೀವು ಕೊಡಲಾಗ್ತದೆ. ಆ ಸಂದರ್ಭದಲ್ಲಿ ದೂರ್ವಾಸವನಿಗೆ ಚಿಂತನೆ ಮಾಡ್ತಾರೆ ದಯದ ಬರಗ ಇಡೀ ಭೂಲೋಕನೇ ಪರಿಪಾಲನೆ ಮಾಡುವಾಗಲೇ ದೇವತೆಗಳು ಆ ದೇವತೆಗಳ ನಾಯಕಿ ಬಣ್ಣದ ಇಂದ್ರೆ ಅವಾಗ ಆ ದೇವೇಂದ್ರಗೆ ಒಂದು ಮಾನವ ಸಮರ್ಪಣೆ ಮಾಡಬೇಕು ಭಾವನೆ ಇದೆ. ಸೀದಾ ಸ್ವರ್ಗಲೋಕದಲ್ಲಿ ದೂರ್ವಾಸ ಋಷಿಮುನಿಗೆ ಬರ್ತದೆ. ಅವಾಗ ದೇವೇಂದ್ರರನ್ನ ಆಹ್ವಾನ ಇಂದ್ರ ಅಗ್ನಿ ಯಮ ನಿರವತಿ ವರುಣ ವಾಯು ಸೋಮ ಈಶಾನ ಅಷ್ಟದಿಕ್ಪಾದ ದೇವತೆಗಳನ್ನು ಸೇರಿಸಾಕೊಂಡು ತನ್ನ ಆಸ್ಥಾನ ವಿರಾಜಮಾನವಾಗುತ್ತದೆ. ಆ ಸಂದರ್ಭದಲ್ಲಿ ದುರ್ವಾಸ ಋಷಿಮುನಿಗೆ ಬರ್ತದೆ. ದೇವೇಂದ್ರ ತನ್ನ ಸಿಂಹಾಸನ ದುರ್ವಾಸ ಋಷಿಮುನಿಗೆ ಕುರಿತು ಅದರ ಪಾದ ಪೂಜೆ ಮಾಡಿಸುತ್ತಾರೆ. ತದನಂತರವಾದ ತನ್ನ ಐರಾವತ ಬಣ್ಣದ ದೇವೇಂದ್ರನ ವಾಹನ ಬಣ್ಣದ ಆನೆ ದೊಡ್ಡ ಬಣ್ಣದ ಒಂದು ಆನೆ ಐರಾವತ. ಆ ಐರಾವತ ಏರನ ಸಮಯದಲ್ಲಿ ದುರ್ವಾಸ ಋಷಿಗಳೇ
ಆಯ್ಕೆ ಆಶೀರ್ವಾದ ಆಗ ಮಾತ್ರ ಈ ಒಂದು ಭೂತ ಮಾಲೆ ನೈವೇದ್ಯ ಯಾನ ಬ್ರಹ್ಮದೇವರನ್ನ ತಪಸ್ಸನ್ನು ಮೆಚ್ಚಿಸಾದ ಈ ಒಂದು ಪುಷ್ಪದ ಮಾಲಿನ್ಯವನ್ನು ಪಡೆದೆ ಈ ಒಂದು ಮಾಲೆ ನಿಕ್ಕೆ ಶ್ರೇಷ್ಠವಾದ ಪಡೆದು ದೇವೇಂದ್ರ ದೇವೇಂದ್ರ ಮಾತನಾಡಿದ್ರೆ ಇಂದಿನ ಜನ ವಾಹನ ಜ್ಞಾನ ಪಾಠ ಎಂಬುದು ಆ ಐರಾವರ ಆನೆದ ಮಿತ್ತ ಆ ಮಾಲೆಯನ್ನು ಪಾಠ ಆನೆಗೆ ಐರಾವರ ಆನೆಗೆ ಆ ಒಂದು ಪುಷ್ಪದ ಮಾಲೆನ ಒಂದು ವಿಪರೀತವಾದ ಪರಿಮಳದವರ ಐದು ಸಹಿಸೋಣ ಸಾಧ್ಯ ಆಗಿ ಆ ಒಂದು ಪುಷ್ಪದ ಮಾಲೆಯನ್ನು ನೆಲಕ್ಕೆ ಪಾಡದು ತನ್ನ ಕಾರಣದಲ್ಲಿ ತಂದುಕೊಂಡೆ ದೂರ್ವಾಸ ಅತ್ಯಂತ ಕೋಪಿಷ್ಠನಾಗಿ ಆಗ ಅತ್ಯಂತ ಕೋಪ ಬಂದ ಏನೋ 1000 ವರ್ಷದ ಕಾಲದಲ್ಲಿ ತಪಸ್ಸನ್ನು ಮಾಡಿದ ಪಡೆಯಂಚಿನ ಈ ಒಂದು ಮಾಲೆಗೆ ನಿಖಲೆ ನಿಂದನೆ ಮಾಡುತ್ತಾರೆ ಒಂದು ಕೋಪಡೆ ದೂರ್ವಾಸ ನಿಖಲೆ ದೇವೇಂದ್ರ ಒಂದು ಶಾಪನ ಕೊಟ್ಟೆ ಈತ ಮಾತ ಈ ಒಂದು ಸ್ವರ್ಗದ ಸಂಪತ್ತಡಿ ಒಂದು ಮೆರೆಯುವುದಿಲ್ಲ ಈ ಸಮಸ್ತ ಸಂಪತ್ತಲ್ಲ ಸಮುದ್ರದ ಪಾಲಾದ ಒಂದು ಶಾಪನ ಹೋಗಿದೆ ದೇವೇಂದ್ರ ಮತ್ತಿನ ತಪ್ಪದ ಅರಿವಾಣ ಅಂಡ ದೂರ್ವಾಸ ಮುನಿಗೆ ಬಣ್ಣಕ್ಕೆ ಅತ್ಯಂತ ಶ್ರೇಷ್ಠವಾದ ಆ ಬಣ್ಣಂಚಿನ ಪಾತ್ರ ಸುಳ್ಳಾರ ಸಾಧ್ಯ ಇವಾಗ ದೇವೇಂದ್ರ ತೂವಂದಿಪ್ಪಲ ಕಡೆ ಪಾತಾಳ ಲೋಕದ ರಕ್ಕಸನಗಳು ಮಾತ್ರ ಈ ಒಂದು ಸಂದರ್ಭಕ್ಕೆ ಸ್ವರ್ಗ ಲೋಕಕ್ಕೆ ಬರ್ತದೆ ಒಂದು ಕಡೆ ಓಡು ದೂರ್ವಾಸ ಋಷಿಮುನಿಗಳನ್ನ ಶಾಪ ಒಂದು ದೇವೇಂದ್ರನ ಬಲವಾದ ರಕ್ಕಸರನ್ನ ಎದುರಾಗಿ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಸ್ವರ್ಗಡಿನ ಶ್ರೇಷ್ಠವಾದ ವೃಕ್ಷ ಕಲ್ಪ ವೃಕ್ಷ ಆ ಒಂದು ಕಲ್ಪ ವೃಕ್ಷ ಸಮುದ್ರದ ಪಾಲಾಡೆ ನನ್ನ ವಿಶೇಷವಾದ ಪುಷ್ಪಾಪಣ್ಣಗ ಪಾರಿಜಾತ ಪುಷ್ಪಲ ಸಮುದ್ರದ ಪಾಲಾಡೆ ನನ್ನ ಅಪ್ಪೈಕುಣಂಚಿನ ಶ್ರೇಷ್ಠವಾದ ಗಿಡ ಮರಗಳು ಮಾತ್ರ ಸಮುದ್ರದ ಪಾಲಾಡೆ ಕಾಮಧೇನು ಬಣ್ಣಗ ಇಷ್ಟಾರ್ಥನ ಕುರುಕುಣಂಚಿನ ಒಂದು ಬೆತ್ತ ಆ ಒಂದು ಬೆತ್ತಲ ಸಮುದ್ರದ ಪಾಲಾಡೆ ಸಂಪತ್ತು ಕೊಂಡು ಆಯುಧ ಕೊಂಡು ಅಪ್ಸರಗಳ ಮಾತ್ರ ಸಮುದ್ರದ ಪಾಲಾಗಿದೆ ದೇವೇಂದ್ರರಾಯದ ದಿಕ್ಪಾಲಕರ ಮಾತ್ರ ಒಬ್ಬಂಟಿಯಾಗಿದೆ ಅತ್ಯಂತ ದುಃಖ ಮಾಡುತ್ತೇವೆ ದೂರ್ವಾಸ ಮುನಿಗೆ ಅತ್ಯಂತ ಭಕ್ತಿಪೂರ್ವಕವಾದ ಗೌರಂಚಿನ ಒಂದು ದೇವರನ್ನ ಪ್ರಸಾದ ನಿಂದನೆಯ ದೇವರನ್ನು ಶಾಪಗೊಳಿಯಾಗಿದೆ ಇನ್ನದ ಕುರಿತಾದೆ ನನ್ನ ದೇವರಗಳನ್ನೇ ಒಂದು ವಿಚಾರ ಪರಿಪಾವನಂಚಿನ ಒಂದು ಭಾವನೆಯಿದೆ ಸ್ವರೂಪಾದ ಬ್ರಹ್ಮದೇವರ ನಡೆಯುತ್ತೆ ಬ್ರಹ್ಮದೇವರೇ ಪಂಡರಿಗೆ ಇಲ್ಲಿನ ಅಹಂಕಾರ ಚಿಂತನೆಯ ಇವಾಗ ದೇವೇಂದ್ರ ಪಂಡೆ ಸ್ವಾಮಿ ಅಹಂಕಾರದಲ್ಲಿ ಧರ್ಮ ಮಲ್ತು ಹೋಯ ಶಾಪದ ಗುರಿಯಾಯ ರಕ್ಕಸರನ್ನ ಮಾತ ಬಂದದಿಂದ ಸ್ವರ್ಗದ ಪಾಲಾದ ಇಂಚಿನ ಸಂದರ್ಭದಲ್ಲಿ ಇದೇ ಕಾಪಾಡುವ ರಕ್ಷಣೆ ಕೊಡುವ ಮತ್ತು ದೇವೇಂದ್ರನ ವಿಶೇಷವಾದ ದೇವೇಂದ್ರೆ ಬ್ರಹ್ಮದೇವನ ಸನ್ನಿಧಾನ ಪ್ರಾರ್ಥನೆ ಬ್ರಹ್ಮದೇವರ ಬಗ್ಗೆ ಈ ವಿಚಾರ ಎನ್ನಡದಾಂಚಿನ ವಿಚಾರ ಅಂತೆ ನಮ್ಮ ಶಿವದೇವರ ನಾಡಿಗೆ ಹೋಗಿ ಪಡೆದೆ ಬ್ರಹ್ಮದೇವರ ದೇವೇಂದ್ರನ ಸಮೇತವಾದ ಶಿವದೇವರ ನಾಡಿಗೆ ಶಿವದೇವರ ಪಡೆದರೆ ಇಂದಿಗೆ ಮಾತ್ರ ಸೂಕ್ತವಾದ ಪರಿಹಾರ ವಿಷ್ಣು ದೇವರ ವೈಕುಂಠ ಲೋಕದಲ್ಲಿ ಹೋಗಿ ಪಡೆದು ಬ್ರಹ್ಮದೇವರ ಶಿವದೇವರನ್ನು ಸೇರಿಸಾವುದು ದೇವೇಂದ್ರಗಳ ಮಾತ್ರ ದೇವತೆಗಳ ಮಾತ್ರ ಸೇರಿಸಾವುದು ವೈಕುಂಠ ಲೋಕಕ್ಕೆ ವಿಷ್ಣು ದೇವರ ಪಡೆದರೆ ವಿಷ್ಣು ದೇವರಿಗೆ ಆತನ ಜ್ಞಾನ ದೃಷ್ಟಿಯ ಮಾತ್ರ ವಿಚಾರಗಳ ಮಾತ್ರ ಸ್ವರ್ಗದ ಸಂಪತ್ತು ಮಾತ್ರ ಸಮುದ್ರ ಪಾಲಾಗಿದೆ ಸ್ವರ್ಗಡಿನ ಅಮೃತವಾದ ಸಮುದ್ರ ಪಾಲಾಗಿದೆ ಇವಾಗ ಇದನ್ನು ಮಾತ್ರ ಆವಾಸ ಪಡೆಯುವ ನನಗ ಹೆಚ್ಚಿನ ಒಂದು ವಿಚಾರ ಮಾಡಿದ ಸಂದರ್ಭದಲ್ಲಿ ಸಮುದ್ರನ ಮತನ ಮತನ ಕಡೆಯುವ ಇವಾಗ ನಮಗೆ ಕೊನೆ ಕಡೆಯಿಂದ ಬೆಣ್ಣೆ ಮುಖ ನನಗೆ ಬಂದಿಗೆ ಬೇರೆ ಬೇರೆ ಅದೇ ರೀತಿ ಆದರೆ ಸಮುದ್ರ ವಸ್ತುಗಳ ಮಾತ್ರ ನಿರಾಕರಣೆ ವಿಷ್ಣು ದೇವರ ಪಟ್ಟೆ ಕೇವಲ ದೇವತೆಗಳ ಆತ್ಮನ ವಿಚಾರ ಇದಕ್ಕೆ ರಕ್ಕಸೇನ ಬಲವಾದ ಐಗೋಸ್ಕರವಾದ ರಕ್ಕಸೇನ ನಾಯಕನ ಬಲಿಚಕ್ರವರ್ತಿ ನಾಡಿಗೆ ವಿಷ್ಣು ದೇವರ ಬರುತ್ತೆ ವಿಚಾರ ಮಾಡಿದರೆ ಇಡೀ ಸಂಪತ್ತು ಸಮುದ್ರದ ಪಾಲಾಗಿದೆ ದೇವತೆಗಳ ರಕ್ಕಸೇನ ಸೇರಿದೆ ಈ ಸಮುದ್ರ ಮತವನ್ನು ನೋಡಬಹುದು 5 ಬರ್ಕೊಂಡ ಅಮೃತನ ಯಾರ ಮಾತುಗಳ ಪಡೆದುಕೊಂಡಿದೆ ಇವಾಗ ರಕ್ಕಸೇನಗಳಿಗೆ ವಿಷ್ಣು ದೇವರ ಅಮೃತದ ವಿಚಾರ ಮಾಡಿದ ಪಟ್ಟ ಅತ್ಯಂತ ಸಂತೋಷವಾಗಿದೆ ಈ ಒಂದು ಸಮುದ್ರದ ಮತನ ಈ ಒಂದು ಕಾರ್ಯ ಕಮಲ ಸಂದರ್ಭದಲ್ಲಿ ರಕ್ಕಸೇನಗಳ ದೇವತೆಗಳ ಸಮುದ್ರ ಮತನ ಬರ್ತಿದೆ ಈ ಒಂದು ಸಂದರ್ಭದಲ್ಲಿ ಮತನ ಮಾಡ್ಕೊಡೋ ನಾಟಕ ಅಲ್ಪ ವಿಶೇಷವಾದಾಗಲೇ ಮೇರು ಪರ್ವತ ಮೊದಲ ಪರ್ವತನ ಕಡೆಯೇ ನನ್ನ ಕಡೆಯ ಒಂದು ಬಳ್ಳು ಕೊಡತ್ತ ಚಿಂತನೆ ಮಾಡುವ ಸಮಯದಲ್ಲಿ ವಿಷ್ಣು ದೇವರ ಹಾಸಿಗೆ ಆದಿಶೇಷನ ಕಳ್ಕೊತಾರೆ ಅವಾಗ ಆ ಒಂದು ಆದಿಶೇಷನೇ
ಬಾಗಿ ತೀರಬೇಕು ಇಂಚಿತ ನಡೆಯ ಶುರು ಮಾಡಿದ ಮತನ ಮೌಲ್ಯ ಶುರು ಮಾಡಿದ ಸಂದರ್ಭ ಆ ಪರ್ವತ ಸಮುದ್ರದ ಅಡಿಗೆ ಹೋಯಲು ಶುರು ಅವಾಗ ದೇವತೆಗಳ ಮಾತ ಪ್ರಾರ್ಥನೆ ಮಾಡಿದ್ದೇವೆ ಅವಾಗ ವಿಷ್ಣು ದೇವಿಯ ಕೂರ್ಮಾವತಾರ ಬಣ್ಣದ ಏಮದಲ್ಲಿ ಉಪ್ಪಳ ಬರ್ತದೆ ಸಮುದ್ರದ ಅಡಿಗೆ ಬರ್ತದೆ ಆ ಪರ್ವತ ತೀರುತ್ತದೆ ಆ ರೀತಿಯ ಕೂರ್ಮದ ಒಂದು ಅವತಾರಗಳ ವಿಷ್ಣು ದೇವರ ಉದಾಹರಣವಾದ ವಿಶೇಷವಾದ ರಕ್ಕಸೆಲ್ಲ ದೇವತೆಗಳ ಸಮುದ್ರ ಮಕರಮಗಳ ಶುರು ಮಾಡಿದ್ರೆ ಒಂದೊಂದು ವಸ್ತುಗಳು ಬರ್ತದೆ ಕಲ್ಪವೃಕ್ಷ ತಾರದ ದೈ ಬರ್ತದೆ ತದನಂತರವಾದ ಪಾರಿಜಾತದ ದೈ ಬರ್ತದೆ ಕಾಮದೇವನ ಬಣ್ಣಗ ಅವನಿಗೆ ಬೆತ್ತ ಬರ್ತದೆ ಶಾಸ್ತ್ರಗಳ ಬೆತ್ತ ಬರ್ತದೆ ತದನಂತರವಾದ ಎಡೆಡೆ ಸುವಸ್ತುಗಳು ಬರ್ತದೆ ರತ್ನಗಳ ವಜ್ರಗಳ ಚಿನ್ನಗಳ ವೈಡೂರ್ಯಗಳು ಬರ್ತದೆ ಒಂದೊಂದು ವಸ್ತುನು ಕೆಲವು ವಸ್ತುಗಳನ್ನು ದೇವತೆಗಳು ಪಡೆಯಿದೆ ಕೆಲವು ವಸ್ತುಗಳನ್ನು ರಕ್ಕಸರು ಪಡೆಯಿದೆ ಇಂದೇ ಸಂದರ್ಭದಲ್ಲಿ ವಿಶೇಷವಾದ ಲಕ್ಷ್ಮಿನ ಒಂದು ಅವತಾರ ಆ ಸಂದರ್ಭದ ಲಕ್ಷ್ಮಿ ವಿಶೇಷವಾದ ಶ್ರೀಮನ್ನಾರಾಯಣ ದೇವರ ಒಂದು ಪರಿಸಾಯ ಇವಾಗ ಲಕ್ಷ್ಮೀ ಕಲ್ಯಾಣ ಉದಾಹರಣವಾದ ಕೊನೆ ಕಾದೆ ಅಲ್ಪ ವಿಶೇಷವಾದ ಅಮೃತ ಕಲಶ ಮಂದಿರ ಧನ್ವಂತರಿ ವಿಷ್ಣು ದೇವರು ಬಂದಿದೆ ಇವಾಗ ದೇವತೆಗಳ ರಕ್ಕಸೆಗಳ ಅಮೃತನ ಪಡೆಯುವ ವಿಚಾರಗಳ ಜಗಳ ಶುರು ಈ ಒಂದು ಸಂದರ್ಭದಲ್ಲಿ ವಿಷ್ಣು ದೇವರೇ ಅಮೃತನ 4 ಭಾಗ ಬರ್ತದೆ 4 ಕ್ಷೇತ್ರಗಳಿಂದ ಏಕಾಗ್ತದೆ ಇದೇ ಸಂದರ್ಭದಲ್ಲಿ ಐದೇ ಆ ಒಂದು ರಕ್ಕಸೆಗಳ ಆ ಒಂದು ಅಮೃತನ ಪಡೆಯಿದೆ ಆ ಅಮೃತನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ವಿಷ್ಣು ದೇವರಿಗೆ ಲೋಹಿನಿ ರೂಪ ಬರ್ತದೆ ರಕ್ಕಸನ ಮಾತ ಒಂದು ಆಕರ್ಷಣೆ ಬರ್ತದೆ ಈ ಒಂದು ಅಮೃತನ ಯಾನಿಗೆ ಪಟ್ಟಾಭಿ ಒಂದು ಆಶಾಭಾವನ ಚಿಂತನೆಗಳಿದೆ ಮಾತ ರಕ್ಕಸ ಚಕ್ರ ಮೂಲಕವಾದ ಶಿರಲ ದೇಹದ ಭೇದ ಮಗ ಅಮೃತ ಸ್ವೀಕಾರ ಮಾಡಿದ ಕಾರಣದಿಂದ ಆಗ ಮರಣ ಬರ್ತದೆ ತಲೆ ಒಂದು ಭಾಗ ದೇಹವು ಕೊಡಿ ಭಾಗ ಅಂಚ ರಾಹು ಕೇದು ಮಾಡ್ಕೊಂಡು ಅಂಚ ರಕ್ತದ ಬರ್ತದೆ ಹಾಗೆ ಅತ್ಯಂತ ಕೋಪವಂತ ಲೈಕೋಸ್ಕರವಾದ ಈ ಸೂರ್ಯ ಮುಖ ಚಂದ್ರ ವಿಚಾರ ಮಾಡನೆ ಬಂದ ಈ ಕೋಪಡೆ ಸದಾ ಕಾಲ ಗ್ರಹಣ ಕಾಲವಾದ ಬರ್ತದೆ ರಾಹು ಮುಖ ಕೇತು ಸೂರ್ಯ ಮುಖ ಚಂದ್ರಕ್ಕೆ ಗ್ರಹಣದ ದೋಷ ಅಂಚಿತ ವಿಚಾರ ಈ ವಿಚಾರ ಮಾತ ವಿಶೇಷವಾದ ಶಿವದೇವರು ಪಾರ್ವತಿ ದೇವರಿಗೆ ಮಾಡಿದೆ ವಿಷ್ಣುನ ವಿಶೇಷವಾದ ಲಕ್ಷ್ಮೀನ ಅವತಾರ ಇದ್ದ ಅವಾಗ ಪಾರ್ವತಿ ದೇವಿ ಮಾಡಿದರೆ ಸ್ವಾಮಿಗಳೇ ಪೂಜೆ ಮಾಡುತ್ತದೆ ಅನುಗ್ರಹ ಪ್ರಸಾದ ಪಡೆಯ ನೇರಾಟ ಒಳ್ಳೆ ರಾಮನ ವಿಚಾರ ಕೈಯನ್ನು ಸಂದರ್ಭದಲ್ಲಿ ಅವಾಗ ಶಿವದೇವರ ಮಾಡಿದರೆ ಪೂರ್ವ ಕಾಲದ್ದು ಪುಣ್ಯಗಿರಿ ಪರಮರಂಚನ ಮುನಿ ಗುರುಡು ಚಾರುಮತಿ ಪರಮರಂಚನ ಮುನಿ ಮಂಜು ವಿಶೇಷವಾದ ಸದಾಕಾಲ ಪತಿವ್ರತ ಬ್ರಹ್ಮನ ಭಾವನೆ ಮಾಡಿಕೊಂಡು ತನ್ನ ರೋಗಗ್ರಸ್ತ ಕಣ್ಣಾಡಿನ ಆರಾಧನೆ ಮಾಡಿಕೊಂಡು ಆರೈಕೆ ಮಾಡಿಕೊಂಡು ಎಡ್ಡ ರೀತಿಯಾದ ಜೀವನ ಮಾಡಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆಯನ ಪತಿವ್ರತ ಧರ್ಮದ ಒಂದು ವಿಚಾರ ಸ್ವತಃ ಮಹಾಲಕ್ಷ್ಮಿ ಅಪ್ಪಿಗೆ ಅತ್ಯಂತ ಸಂತೋಷ ತನ್ಮೂಲಕವಾದ ಒಂದು ದಿನ ರಾತ್ರಿಯ ಸಮಯ ಸ್ವಪ್ನ ಕರೆಂಟ್ ಬರ್ತದೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಅಪ್ಪೆ ಚಾರುಮತಿ ಒಂದು ವಿಚಾರ ಸಂಸಿದೆ ವಿಶೇಷವಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ ತಾನೇ ವರಮಹಾಲಕ್ಷ್ಮಿ ಅಪ್ಪನ ಒಂದು ಆರಾಧನೆ ಮೂಲಕ ತನ್ಮೂಲಕವಾದ ಕಣ್ಣಾಡಿ ಬಂದಿನ ಜನ ರೋಗ ಮಾತುಗಳು ಹೀಗೆ ಸಂಪತ್ತು ಶಾಸ್ತ್ರಗಳ ಮಾತಿಗೂ ಅಂಚ ಮನಂದಾನಿ ಚಾರುಮತಿ ತನ್ನ ಸಂದರ್ಭದಲ್ಲಿ ಆಡಿನ ಮನುಷ್ಯರೇ ಒಂದು ವಿಚಾರ ರಾತ್ರಿಯ ಸಮಯದಲ್ಲಿ ಆ ಲಕ್ಷ್ಮೀ ಹಬ್ಬೆಯನ್ನ ಒಂದು ಕನ್ನಡ ಬರ್ತದೆ ವರಮಹಾಲಕ್ಷ್ಮಿ ಪಂಪನ ವ್ರತಾಚರಣೆ ಈ ಒಂದು ವ್ರತಕ್ಕೆ ಯೋಗ್ಯವಾದ ಸಮಯ ಇದ್ದ ವಿಶೇಷವಾದ ಶ್ರಾವಣ ಮಾಸದಿಂದ ಅವನು ನನಗಿಂತ ಕೆಲವೇ ದಿನಕ್ಕೆ ಆ ಒಂದು ಶುಕ್ರವಾರದ ಶುಭ ದಿನದ ಅವನು ಈ ಒಂದು ದಿನ ತಾನೇ ಆ ಒಂದು ಪೂಜೆ ಮಾಡಿಕೊಳ್ಳುವ ಒಂದು ಸಂಕಲ್ಪನೆ ಮನಸ್ಸರ ಒಂದು ಜೀವನ ಹೌದ ಒಂದು ಮನಸ್ಸರ ನಮ್ಮ ಸಂಕಲ್ಪ ಜೀವನ ಯಾವುದೇ ಕೇಳಿ ಅನುಗ್ರಹ ದೇವರೇ ಕೊಡಬೇಕು ಚಿಂತನ ಸಮಯ ಆ ಚಾರುಮತಿ ಈ ಒಂದು ಪೂಜೆ ಮಾಡಿಕೊಳ್ಳುವ ಭಾವನೆ ಇದೆ ಆ ಒಂದು ವಿಶೇಷವಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ ತಾನೇ ತ್ರಿಸಂಧ್ಯಾ ಕಾಲದ ಸಮಯ ತನ್ನ ಸ್ನಾನಾದಿಗಳ ಮಾತ ಮುಗಿಸಾದ ಉದಾಹರಣವಾದ ರಂಗೋಲಿನ ಮಾತ ರಚನೆ ದೇವರ ಪೂಜೆ ಮಂಟಪದ ರಚನೆ ಮಾಡುತ್ತದೆ ಮಂಟಪದ ಮಧ್ಯದ ಆ ಕಲಶದ ಒಂದು ಆರಾಧನೆ ಮಾಡುತ್ತದೆ ಈ ಒಂದು ಪೂಜೆ ಮಾಡ್ಕೊಂಡಾಗ ನಮ್ಮ ದೇವರ ಬಿಂಬ ಕಲಶಾದಿಗಳನ್ನು ಮಾಡುತ್ತದೆ ಕಲಶಗಳ ಪ್ರಾಧಾನ್ಯತೆ ಮಾಡಬೇಕಾಗ ಕಲಶಸ್ಯಾಮಕೆ ವಿಷ್ಣು ಕಂಠೇರುದ್ರ ಸಮಾಚರ ಮುಲೇರುದ್ರಸ್ತೋ ಬ್ರಹ್ಮ ಅದೇ ಮಾತ್ರ ಕಲಶ ಇಟ್ಟೆ ದೇವರ ಸಾನ್ನಿಧ್ಯ ಮಗ ಒಂದು ಕಲಶ ನಮ್ಮ ಪೂಜೆ ಮಾಡಿಕೊಳ್ಳುವಾಗ ಐದು ಶುದ್ಧ ಜಲ ನಮ್ಮ ನೀರನ್ನು ಮಾಡು ಪ್ರಧಾನತರವಾದ ಐಕೆ ಕುಕ್ಕದ ಕೊಡಿ ಕಲದ ಕೊಡಿನ ಮಾತು ಇದೆ ಮುಗಳಿದ ಸಮಾಪಾಂಚನ ಧಾರಾಣ ಇದೆ ಸರ್ವಾಲಂಕಾರ ನಮ್ಮ
ಚಾರುಮತಿ ಆ ಒಂದು ಪೂಜೆ ಮಾಡಬಹುದು. ತದನಂತರವಾದ ನನ್ನ ನೆರೆ ಕರೆತ ಮುತ್ತೈದೆ ಪುಣ್ಯೋಗಗಳ ಮಾತ ಅರಶಿನ ಕುಂಕುಮ ಇತ್ಯಾದಿ ಸೌಭಾಗ್ಯ ವಸ್ತುಗಳನ್ನು ಮಾಡಿಕೊಂಡು ಅಟೇ ಒಂದು ಆಶೀರ್ವಾದ ಚಾರುಮತಿ ಪಡೆಯಿತು. ಈ ಒಂದು ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಅಪ್ಪಗೆ ಅತ್ಯಂತ ಸಂತೋಷ ಮಾಡಿ ಆರಕ್ಕೆ ಅನುಗ್ರಹ ವರ ಬಣ್ಣದ ಇಷ್ಟಾರ್ಥ ನಮ್ಮ ಮನಸ್ಸಿನ ಇಷ್ಟಾರ್ಥಗಳ ಮಾತ ವರ ಅವಾಗ ಲಕ್ಷ್ಮೀ ಬಣ್ಣದ ಅನುಗ್ರಹ ಕೊರಪನಂಚಿನ ಸ್ವರೂಪ ಇಷ್ಟಾರ್ಥಗಳ ಮಾತ ಕೊರಪನಂಚಿನ ಸ್ವರೂಪದ ವರಮಹಾಲಕ್ಷ್ಮಿ ಅವರ ಚಾರುಮತಿ ಸ್ವರೂಪ ಆದ ಒಂದು ವರಮಹಾಲಕ್ಷ್ಮಿ ಅಪ್ಪನ ಪೂಜೆಗಳನ್ನು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ವರಮಹಾಲಕ್ಷ್ಮಿ ಅಪ್ಪನ ಅನುಗ್ರಹದ ಅವರ ಆಡಿನ ಕಟ್ಟಾಡಿನ ದೇಹದ ಬಗ್ಗಿನ ರೋಗ ಬಾಧೆಗಳ ಮಾತು ದೂರ ಬಿಟ್ಟು ಆರೋಗ್ಯ ತದನಂತರವಾದ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ದೇವರ ಮಾಡಿದ್ದಾರೆ. ಕೇವಲ ಸಂಪತ್ತು ಬಣ್ಣದ ನನಗೆ ಕಾಸು ಬಂಗಾರ ಇತ್ಯಾದಿ ಮಾತ್ರ ಸಂಪತ್ತು. ಈ ಒಂದು ಸಮಯಕ್ಕೆ ಎಡ್ಡೆ ಆರೋಗ್ಯಕ್ಕೆಲ್ಲ ಕೂಡ ಅವೇ ಒಂದು ಮತ ಸಂಪತ್ತು ಅಂಚಿತನ ಸಮಸ್ತ ಸಂಪತ್ತನ್ನು ಕೊರ್ಪನಾದ್ರೆ ಆ ಒಂದು ವರಮಹಾಲಕ್ಷ್ಮಿಯ ಸ್ವರೂಪ ಅಂಚ ಚಾರುಮತಿ ಸ್ವರೂಪ ಆದ ಒಂದು ಪೂಜೆ ಮಾಡುವಾಗ ಪ್ರಧಾನತರವಾದ ತನ್ನ ನೆರೆಗರಗಳಿಗೆ ಮಾತ್ರ ಅನ್ನದಾನದ ಮಾತ್ರ ಮಾಡುವಾಗ ಪೂರ್ಣವಾಗಿ ಆಶೀರ್ವಾದ ಪಡೆದ ಈ ಒಂದು ವಿಚಾರಣೆ ಶಿವದೇವಿಯ ಪಾರ್ವತಿ ದೇವಿಯ ಅವಾಗ ತನ್ಮೂಲಕವಾದ ಈ ಒಂದು ವಿಚಾರಣೆ ಪಾರ್ವತಿ ದೇವಿ ಅತ್ಯಂತ ಸಂತೋಷ ಭಾವನೆ ಕೇಳಿದರೆ ತದನಂತರವಾದ ಈ ಒಂದು ವರಮಹಾಲಕ್ಷ್ಮಿ ಅಪ್ಪನ ಅನುಗ್ರಹ ಸಮಸ್ತಗಳ ತಿಕ್ಕೊಂಡು ಒಂದು ಆಶೀರ್ವಾದ ಈ ಒಂದು ವಿಚಾರಣೆ ವಿಶೇಷವಾದ ಸೂತ ಪುರಾಣಿಕರೇ ಆ ಒಂದು ನೈಮಿಷಾರಣ್ಯ ಋಷಿಮುನಿಗಳ ಈ ಒಂದು ವಿಚಾರ ತದನಂತರವಾದ ಆ ಋಷಿಮುನಿಗಳ ಮಾತ ಈ ಒಂದು ವರಮಹಾಲಕ್ಷ್ಮಿಯ ವ್ರತಾಚರಣದ ಕುರಿತಾದ ನಾನಾ ಊರು ಕೂತು ಐದು ತಿರುಗಾದ ಆ ಒಂದು ಪೂಜೆನ ನಮ್ಮ ಈ ದಿವಸಗಳ ನಮಲಾಪುರ ಅವರ ಭಕ್ತಿ ಶ್ರದ್ಧಾಪೂರ್ವಕವಾದ ನಮ್ಮ ಮಂಜುನಂಚಿನ ಆ ಒಂದು ಪೂಜೆ ದೇವರ ಸಂತೋಷವಾದ ಸ್ವೀಕಾರ ಮಾಡುತ್ತದೆ. ನಮ್ಮ ಕೊಡನಂಚಿನ ಪೂಜೆ ಭಾವಂತರದ ಒಂದು ಬರತಗಳಿಂದ ಮಾತ್ರ ದೇವರ ಪರಿಹಾರ ಮಾಡುವುದು ನನ್ನ ದುರ್ಗೋಪುರಂಚಿನ ನೈವೇದ್ಯ ಮಹಾಮಂಗಳಾರದ ಮಾತ್ರ ವರಮಹಾಲಕ್ಷ್ಮಿ ಸಂತೋಷ ಸ್ವೀಕಾರ ಮಾಡುತ್ತದೆ. ಆ ಕೊಡಂಚಿನ ಪೂಜೆಗಳ ಅವೇ ರೀತಿಯ ಅನ್ನದಾನ ಉತ್ತರ ಮಾಡ್ತಾರೆ ಮಾತ್ರ ದೇವರ ಕೊಡ್ಲಾಂತರವೇ ಸಾಧಿಸಿಕೊಂಡು ಬರುತ್ತೆ. ಸಮಸ್ತ ಎಲ್ಲ ಭಕ್ತಿಪೂರ್ವಕವಾದ
Yeah.
ಒಂದು ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗುವುದು. ದೇವರಿಗೆ ಮಹಾಮಂಗಳಾದ ಜಾತ್ರೆ ದೇವರಿಗೆ ಪ್ರಸನ್ನ ಕಾಲ ಸಂತೋಷ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇವರ ಸನ್ನಿಧಾನ ಪ್ರಾರ್ಥನೆಗಳನ್ನು ಮಾಡಿಕೊಂಡ ಅದಕ್ಕೆ ವಿಶೇಷವಾದ ಫಲ ದೇವರನ್ನು ಅನುಗ್ರಹಿಸಿಕೊಡಬೇಕು ಅನ್ನುವಂತಹ ವಿಶ್ವಾಸ. ವಿಶ್ವಾಸವು ಫಲದಾಯಕ. ಪ್ರತಿಯೊಂದು ಭಗವಂತನ ಆರಾಧನೆ ಸಂಸ್ಕಾರ ಆಚರಣೆ ಮಾಡುವ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸಪೂರ್ವಕವಾದ ಅಂಜರದವರ ವಿಶೇಷವಾದ ನಮ್ಮ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆದ ತುಂಬು ಬರುವಂತಹ ಈ ಒಂದು ಶುಭ ಶುಕ್ರವಾರಡೆ ತ್ರಿಸಂಧ್ಯಾ ಕಾಲದ ಸಮಯದ ನಮ್ಮ ಆ ವರಮಹಾಲಕ್ಷ್ಮಿ ಅಪ್ಪನ ಒಂದು ಆರಾಧನೆ ನಮ್ಮ ಅವಾಗ
ಜೋಗ್ಲಾದ ನಮ್ಮ ಕೊರ್ನಂತಿನ ಸೇವೆಡೆ ಮಾನುಷಿಕ ಸುಲಭ ಸಂಭಾವ್ಯ ವಾಂಚನ ಭಾವಂತರದ ಲೋಪಗಳ ದೋಷಗಳ ವ್ಯತ್ಯಾಸಗಳ ಮಾತುಗಳಿಗೆ ಮಾತ್ರ ದೇವರ ಕ್ಷಮಾಪಣೆಗಳು ಈ ಒಂದು ಪೂಜೆಗೆ ಪ್ರತ್ಯಕ್ಷವಾದ ಪರೋಕ್ಷವಾದ ಏನು ಮಾತ್ರ ಸರ್ವ ಸಹಕಾರ ಕೊಡ್ತಾರೆ ಅಕ್ಲಗಳು ಮಾತ್ರ ಅಕ್ಲಗಳ ಮನಸ್ಸಿನ ವೃತ್ತಿ ಉದ್ಯೋಗ ವ್ಯಾವಹಾರಿಕ ಕ್ಷೇತ್ರದ ಮಾತ್ರ ದೇವರ ಅಭಿವೃದ್ಧಿದ ಸಾಧನೆ ದೋಷಪಾದ ಜೋಗ್ಲಿಗ ಬಾಲಿಗೆ ಮಾತ್ರ ಇಟ್ಟೆ ವಿದ್ಯಾವೃತ್ತಿ ಶ್ರೇಯಂಬರ ಆಯುಷ್ಯದ ಆರೋಗ್ಯದ ದೇವರ ಅನುಗ್ರಹಿಸುವುದು ವಿಶೇಷವಾದ ವರಮಹಾಲಕ್ಷ್ಮಿ ಅಕ್ಕನೊಂದಿಗೆ ಆರಾಧನೆ ಮಾಡುತ್ತಿದ್ದಾರೆ ಜೀವನದೊಂದಿಗೆ ಹೆಚ್ಚಿನ ಮಾತ್ರ ಶುಭ ಫಲಗಳ ಪ್ರಾಪ್ತಿಯಾಗುವಂತಹ ಸಮಸ್ತ ಶುಭ ಫಲವನ್ನು ದೇವರ ಅನುಗ್ರಹಿಸುವುದು ವಿಶೇಷವಾದ ಮುತ್ತೈದ ಪುಣ್ಯಗಳ ಮಾತು ಸೇರಿದೆ ಆ ಮಲ್ಕಿನಂಚಿನ ಪೂಜೆದ ಸಂಪೂರ್ಣ ಫಲ ಸಮಸ್ತರಿಗಳ ಪ್ರಾಪ್ತಿಯಾದ ಈ ಒಂದು ಕ್ಷೇತ್ರಗಳು ನಿತ್ಯ ನಿರಂತರವಾದ ಸತ್ಯನಾರಾಯಣ ದೇವರ ಸನ್ನಿಧಾನಡೆ ನಾನಾ ವಿಧವಾದ ಪೂಜೆಗಳ ಪುನಸ್ಕಾರ ನಿರಂತರವಾದ ಅವರ ಈ ಒಂದು ಮಲ್ಕಿನಂಚಿನ ಪೂಜೆಗಳ ಕೂಡ ಆ ದೇವರ ಮಾತ ಸಂತೋಷವಾದ ಸ್ವೀಕಾರ ಮಾಡುತ್ತದೆ ವಿಶೇಷವಾದ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮಹಿಳಾ ಮಂಡಲ ಯುವಕ ಮಂಡಲ ಮಾತೃಗಳ ಕೂಡ ಆಯುಷ್ಯ ಆರೋಗ್ಯ ಕುರಿತು ನಣದುಂಬುಗಳ ಕೂಡ ನಿಗಳ ಮಾತುಗಳ ಕೂಡ ಐಕ್ಯ ಮತ್ತು ಒಗ್ಗಟ್ಟಾಗಿದ್ದು ಆ ಒಂದು ಪೂಜೆ ಪುನಸ್ಕಾರ ನಣದುಂಬುಗಳ ಮಲ್ತದ್ದು ಬರ್ಪನ ಯೋಗನ ಭಾಗ್ಯನ ದೇವರ ದಾಯಕನ್ನು ಬಂದಾಗ ಒಬ್ಬೇ ಒಂದು ಸಂಘ ಸಂಸ್ಥೆ ನನಗೆ ದುಂಬು ಬೋರ್ಡು ನನಗೆ ಅಲ್ಪ ಐಕ್ಯ ಮತ್ತೆ ಮುಖ್ಯ ಮಾತುಗಳ ಕೂಡ ಒಂದೇ ಮನಸ್ಸು ನಮ್ಮ ಕೊಡುಗೆ ಅವರ ಆ ಒಂದು ಎಡ್ಡೆ ಮನಸ್ಸಲ್ಲಿ ಕೂಡ ದೇವರ ನನಗೆ ಅನುಗ್ರಹಿಸಿಕೊಡುದು ನನ್ನ ದುಂಬುದ ಭವಿಷ್ಯತ್ ಕಾಲಗಳ ಕೂಡ ಈ ಒಂದು ಕ್ಷೇತ್ರಗಳು ನಿತ್ಯ ನಿರಂತರವಾದ ದೇವರನ ಭಗವಂತನ ಪೂಜೆ ಪುನಸ್ಕಾರ ಮಲ್ಪನ ಯೋಗನ ಭಾಗ್ಯನ ದೇವರ ಅನುಗ್ರಹಿಸಿ ಬರಡು ವಿಶೇಷವಾದ ವರಮಹಾಲಕ್ಷ್ಮಿ ಪಣ್ಲೆಕ್ಕ ನನಗೆ ಇಷ್ಟಾರ್ಥನ ಕೊರ್ಪುನಂಚಿನ ದೇವತಾ ಸ್ವರೂಪ ಅವರ ಆ ಕೊರ್ನಂಚಿನ ಸೇವೆ ದೇವರನ ಸನ್ನಿಧಾನ ಕಿಂಚಿತ್ತಾನೆ ಆ ಕೊರ್ನಂಚಿನ ಸೇವೆನ ದೇವರ ಅನಂತವಾದ ಸ್ವೀಕಾರ ಮಾಡುತ್ತದೆ ನನ್ನ ವಿಶೇಷವಾದ ಆ ಭಕ್ತಾಭಿಮಾನಿಗಳಿಗೆ ಮಲ್ಪುನಂಚಿನ ಅನ್ನದಾನದ ಕಾರ್ಯಕ್ರಮದ ದೇವರ ಕೊರ್ಲಾ ನೆರವೇರಿಸಾರುವುದು ವಿಶೇಷವಾದ ಕಲಿಯುಗಳು ಅನ್ನದಾನ ಸತ್ಕರ್ಮಾಚರಣೆ ಮಾಡಿಕೊಂಡ ವಿಶೇಷವಾದ ಫಲವಂತ ಪ್ರಾಪ್ತಿಯಾಗುತ್ತದೆ ಈ ಒಂದು ಕಲಿಯುಗದ ಮನುಷ್ಯರಿಗೆ ಕಾಸು ಜಾಗೆ ಬಂಗಾರ ಕುರಿತು ತೃಪ್ತಿಪಡಿಸಾರ ಸಾಧ್ಯತೆ ಮಗ ಕೇವಲ ಒಂದು ತೃಪ್ತಿದ ಭಾವನೆ ಬರ್ಪನೆ ಬಣ್ಣದ ಅನ್ನದಾನ ಮಾತ್ರ ಅವರ ಅನ್ನದಾನ ನೆರವೇರಿಸಾದ ಕರ್ನಾಟಕ ಆ ಮಲ್ಪಾನಂಚಿನ ಪೂಜೆದ ಸಂಪೂರ್ಣ ಫಲ ದೇವರ ಅನುಗ್ರಹಿಸಿಕೊಡುವುದು ನನ್ನ ವಿಶೇಷವಾದ ಚೌತಿದ ಒಂದು ಶುಭ ಸಮಯಗಳ ಕೂಡ ಆ ಒಂದು ಗಣಪತಿದ ಒಂದು ಪ್ರತಿಷ್ಠಾಪನೆ ಆಗುತ್ತದೆ ಆ ಗಣಪತಿ ದೇವರಿಗೆ ಸರ್ವ ಪೂಜೆಗೆ ಸಮರ್ಪಣೆ ಮಾಡುತ್ತದೆ ವೈಭವದ ಶೋಭಾಯಾತ್ರೆಗಳ ಮಾತ್ರ ದುಂಬುಗ ಆ ಒಂದು ಮಾತ ದೇವತಾ ಪೂಜೆ ಪುನಸ್ಕಾರ ನನ್ನ ದುಂಬುಗಳ ಕೂಡ ಈ ಕ್ಷೇತ್ರಗಳು ಬೊರ್ಲಾದ ನೆರವೇರಿಸಾದ ಕುರಿತು ವಿಶೇಷವಾದ ಮಲ್ಕಿನಂಚಿನ ಪೂಜೆದ ಸಂಪೂರ್ಣ ಫಲನೆ ಸಮಸ್ತರಿಗಳ ಕೂಡ ವರಮಹಾಲಕ್ಷ್ಮಿ ಅಪ್ಪ ಅನುಗ್ರಹಿಸಿಕೊಂಡು ಭಕ್ತಿಪೂರ್ವಕವಾದ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ